ಮಂಗಳೂರಿನ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ ಎಂಆರ್ಪಿಎಲ್ ಸಹಯೋಗದೊಂದಿಗೆ ನಗರದ ಬೂಳೂರು ಶ್ರೀ ಜಾರಂದಾಯ ದೇವಸ್ಥಾನದ ರಸ್ತೆಯಲ್ಲಿ ಅಮಲ ಭಾರತ ಸ್ವಚ್ಛತಾ ಜನಜಾಗರಣ ಯಜ್ಞವನ್ನು ಹಮ್ಮಿಕೊಳ್ಳಲಾಯಿತು. ಮಠದ ಮುಖ್ಯಸ್ಥರಾದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಸ್ವಚ್ಛ ಭಾರತದ ದೃಢ ಸಂಕಲ್ಪದೊಂದಿಗೆ 2010ರ ಸೆಪ್ಟೆಂಬರ್ 27ರಂದು ಕೇರಳದ ಅಮೃತಪುರಿಯಲ್ಲಿ ಅಮಲ ಭಾರತ ಅಭಿಯಾನ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. 2011ರ ಮೇ ತಿಂಗಳಲ್ಲಿ ಸ್ವಚ್ಛ, ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತದ ಈ ಯೋಜನೆಯು ಅಮ್ಮ ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರು ಮಂಗಳೂರಿನ ಅಮೃತ ಸಂಗಮ 2011 ಕಾರ್ಯಕ್ರಮದಲ್ಲಿ ಶುಭಾರಂಭಗೊಂಡಿತ್ತು. ಇಂದು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಸರ್ವತ್ರ ವ್ಯಾಪಿಸಿದೆ ಎಂದು ಹೇಳಿದ್ರು. ಈ ಸೇವಾ ಕಾರ್ಯದಲ್ಲಿ ಯುವ ಸೇವಾ ಘಟಕ, ಆಯುಧ್, ಮಹಿಳೆಯರ ಅಮೃತ ಸಂಗಿನಿ ಹಾಗೂ ಪುರುಷರ ಸೇವಾ ವಿಭಾಗ, ಅಮೃತ್ ಸೇವಕ್ನ ಸೇವಾರ್ಥಿಗಳು ಪರಿಸರದ ಸ್ವಚ್ಛತೆಯಲ್ಲಿ ಪಾಲ್ಗೊಂಡರು. ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯರ ನೇತೃತ್ವದಲ್ಲಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರಸಾದ್ ರಾಜ್ ಕಾಂಚನ್, ಗೌರವಾಧ್ಯಕ್ಷರಾದ ಶ್ರುತಿ ಸನತ್ ಹೆಗಡೆ ಹಾಗೂ ಆಯುಧ ಅಧ್ಯಕ್ಷ ರಾಮನಾಥ್ ಅವರು ಸಸಿಗಳನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಮಲಾಕ್ಷ ಸಾಲ್ಯಾನ್, ಹೆಲ್ತ್ ಇನ್ಸ್ಪೆಕ್ಟರ್ ಅಶ್ವಿನಿ ಎಂ, ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಸುರೇಶ್ ಅಮೀನ್, ಡಾಕ್ಟರ್ ಅಶೋಕ್ ಶೆಣಿ, ಮುರಳೀಧರ್ ಶೆಟ್ಟಿ, ಡಾಕ್ಟರ್ ದೇವದಾಸ್, ಸುಗುಣನ್, ರಾಜನ್, ಪ್ರಕಾಶ್ ಕರ್ಕೇರ, ಮೋಹನ್ ಬಂಗೇರ, ನಿತ್ಯಾನಂದ ಅಢ್ಯಂತಾಯ ಮತ್ತು ಸೇವಾ ಸಮಿತಿಯ ಸದಸ್ಯರು, ಆಯುಧ್ ಸೇವಾ ತಂಡ ಹಾಗೂ ಅಮ್ಮನ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.